ಹಲೋ ನಮಸ್ತೆ ಎಲ್ರಿಗೂ. ಸೆಕೆ ಟೈಮಲ್ಲಿ ಯೂಶ್ವಲ್ ಆಗಿ ಮೊಸರು ಇದೆಯಲ್ವ ತುಂಬ ಬೇಗ ಹುಳಿ ಆಗುತ್ತೆ, ಹಾಗೆಯೇ ತುಂಬ ನೀರು ನಿಲ್ಲುತ್ತೆ, ಮೇಲ್ಗಡೆ ನೀರು ಬಂದಾಗ ಆಗುತ್ತೆ. ಸೊ ಸೆಕೆ ಟೈಮಲ್ಲೂ ಐಸ್ ಕ್ರೀಮ್ ಥರ ಸ್ವೀಟ್ ಆಗಿರುವಂಥ ಗಟ್ಟಿ ಮೊಸರನ್ನು ಯಾವ ಥರ ಮಾಡೋದು, ಹಾಗೆಯೇ ನೀರು ನಿಲ್ಲದಾಗೆ ಯಾವ ಥರ ಮಾಡೋದು, ಎಲ್ಲ ಸೀಕ್ರೆಟನ್ನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ, ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಥ್ಯಾಂಕ್ಸ್ ಎಲ್ರಿಗೂ. ನೋಡಿ, ತುಂಬ ಜನ ನನ್ನನ್ನು ಕೇಳ್ತಾ ಇದ್ರು, ಮೇಡಮ್ ಮೊಸರು ತುಂಬ ಹುಳಿ ಆಗುತ್ತೆ ಈ ಸೆಕೆ ಟೈಮಲ್ಲಿ, ಹಾಗೆಯೇ ಮೊಸರಿನ ಮೇಲೆ ನೀರು ನಿಂತ್ಕೊಳ್ಳುತ್ತೆ. ಸೊ ನೀರು ನಿಂತ್ಕೊಳ್ಳೋದಾಗಿ ಹುಳಿ ಆಗೋದಾಗಿ ಮೊಸರನ್ನು ಚೆನ್ನಾಗಿ ಸ್ವೀಟಾಗಿ ತುಂಬಾ ದಪ್ಪವಾಗಿ ಯಾವ ಥರ ಮಾಡೋದು ಅನ್ನೋದನ್ನು ಎಲ್ಲದಕ್ಕೂ ಒಂದು ಸೀಕ್ರೆಟ್ ಟಿಪ್ಸನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ನಿಮ್ಮ ಎಲ್ಲ ಸಮಸ್ಯೆಗೂ ಈ ವಿಡಿಯೋದಲ್ಲಿ ಪರಿಹಾರ ಇದೆ. ಅರ್ಧರ್ಧ ವಿಡಿಯೋ ನೋಡೋದಲ್ಲ, ಪೂರ್ತಿಯಾಗಿ ವಿಡಿಯೋನ ನೋಡಿ. ಮೊದಲ ಟಿಪ್ಸ್ ಏನು ಅಂತಂದರೆ, ಗಟ್ಟಿಯಾಗಿರುವಂಥ ಚೆನ್ನಾಗಿರುವಂಥ ಮೊಸರನ್ನು ಮಾಡಲಿಕ್ಕೆ ಅದು ದಪ್ಪ ಹಾಲು. ಹಾಲಿಗೆ ನೀರನ್ನು ಒಂಚೂರು ಹಾಕದೆ ನಾವು ಕಾಯಿಸ್ಕೋಬೇಕಾಗುತ್ತೆ. ಇದು ಕ್ಲೀನಾಗಿರುವಂಥ ಪಾತ್ರೆನ ತಗೊಂಡು ಈ ಹಾಲನ್ನು ಹಾಕೊತಾ ಇದ್ದೇನೆ. ನೀವು ಒಂದು ವೇಳೆ ಹೊರಗಡೆಯಿಂದ ಅಂಗಡಿಯಿಂದ ಹಾಲು ತರೋದಿದ್ರೆ, ನಂದಿನಿಯವ್ರದ್ದು ಆರೆಂಜ್ ಕಲರ್ ಪ್ಯಾಕೆಟ್ ಬರುತ್ತೆ ನೋಡಿ, ಶುಭಮ್ ಅಂತ ಹಾಲು, ಅದರಲ್ಲಿ ತುಂಬ ಚೆನ್ನಾಗಿ ಕೆನೆ ಕಟ್ಕೊಳ್ಳುತ್ತೆ, ಹಾಗೆಯೇ ಆ ಹಾಲು ತುಂಬ ದಪ್ಪನೂ ಇರುತ್ತೆ. ಆ ಹಾಲಲ್ಲಿ ಮಾಡಿರುವಂಥ ಮೊಸರು ತುಂಬಾ ಚೆನ್ನಾಗಿ ಬರುತ್ತೆ. ಹಾಲನ್ನು ಕಾಯಿಸ್ಕೊತಾ ಇದ್ದೇನೆ. ಕಾಯಿಸ್ಕೊಳ್ಳುವಾಗ ಇನ್ನೊಂದು ನೀವು ತುಂಬಾ ಕೇರ್ಫುಲ್ಲಾಗಿ ಗಮನ ಇರಿಸಬೇಕು. ಏನು ಅಂತಂದರೆ, ಉರಿಯನ್ನು ಹೈ ಫ್ಲೇಮ್ ಅಲ್ಲ, ಮೀಡಿಯಮ್ ಫ್ಲೇಮ್ ಅಲ್ಲ, ಇದರೆರಡರ ಮಿಡ್ಲರ್ ಇರಬೇಕು. ಯಾಕಂತಂದರೆ ತುಂಬ ಜಾಸ್ತಿ ಫ್ಲೇಮ್ ಇಟ್ಕೊಂಡು ಬಿಸಿ ಮಾಡಬಾರ್ದು, ತುಂಬ ಕಮ್ಮಿ ಇಟ್ಕೊಂಡು ಬಿಸಿ ಮಾಡಬಾರ್ದು. ಮೀಡಿಯಮ್ಗಿಂತ ಸ್ವಲ್ಪ ಜಾಸ್ತಿ ಉರಿ ಇಟ್ಕೊಂಡು ಬಿಸಿ ಮಾಡಬೇಕು. ಹಾಲಿಗೆ ನೀರು ಹಾಕದೇ ಇರೋದ್ರಿಂದ ಮೊಸರಲ್ಲಿ ನೀರು ನಿಲ್ಲಲ್ಲ. ಈಗ ಇನ್ನೊಂದು ಟಿಪ್ಸನ್ನು ಹೇಳ್ತಾ ಇದ್ದೇನೆ. ಮೊಸರು ದಪ್ಪ ಆಗಬೇಕು, ಸ್ವೀಟಿಶ್ ಫ್ಲೇವರ್ ಬರಬೇಕು, ಅದರಲ್ಲಿ ಹುಳಿ ಆಗಬಾರ್ದು ಅಂತ ಇದ್ದರೆ, ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಹಾಲಿನ ಪುಡಿಯನ್ನು ನಾವು ಕುದಿಸ್ಕೊಳ್ಳುವಾಗ ಹಾಕೋಬೇಕು. ತುಂಬ ಅಂದರೆ ಕಾದ ನಂತರ ಅಲ್ಲ, ಫಸ್ಟಿಗೆ ಹಾಕ್ಕೊಳ್ಳಿ. ಯಾಕಂತಂದರೆ ಇಲ್ಲದಿದ್ದರೆ ಉಂಡೆ ನಿಲ್ಲುತ್ತೆ. ಫಸ್ಟಿಗೆ ಹಾಲು ಸ್ವಲ್ಪ ತಣ್ಣಗಿರುವಾಗಲೇ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಕಾಯಿಸುವಾಗ ಆಗಾಗ ಸ್ವಲ್ಪ ಹಾಲನ್ನು ಇದೆಯಲ್ವ ಮಿಕ್ಸ್ ಮಾಡ್ತಾ ಇರಿ, ಇಲ್ಲದಿದ್ದರೆ ತಳದಲ್ಲಿ ಹಿಡ್ಕೊಂಡು ಬಿಡುತ್ತೆ. ಆದ್ದರಿಂದ ನೋಡಿ, ನಿಮಗೆ ನೋಡಿದರೆ ಗೊತ್ತಾಗುತ್ತೆ ಹಾಲು ಎಷ್ಟು ದಪ್ಪ ಇದೆ ಅಂತ. ನಾನು 1 ಡ್ರಾಪ್ ಕೂಡ ಇದೆಯಲ್ವ ನೀರನ್ನು ಸೇರಿಸ್ಕೊಂಡಿಲ್ಲ. ಇದು ಕುದೀಲಿ. ಈಗ ನೋಡಿ, ಹಾಲು ಒಂದ್ಸರಿ ಕುದೀಲಿಕ್ಕೆ ಬಂದಾದ ನಂತರ ಉರಿಯನ್ನು ಕಮ್ಮಿ ಇಟ್ಬಿಟ್ಟು ಕಮ್ಮಿ ಉರಿಯಲ್ಲಿ ಒಂದು 3 ನಿಮಿಷ ಕುದಿಸಬೇಕು. ಇದಿನ್ನೂ ಒಂಚೂರು ದಪ್ಪ ಆಗಬೇಕು. ಆವಾಗಲೇ ನಮಗೆ ಮೊಸರು ದಪ್ಪ ಬರುತ್ತೆ, ಮತ್ತು ಮೇಲ್ಗಡೆ ನೀರು ನಿಲ್ಲಲ್ಲ, ಹಾಗೆಯೇ ಹುಳಿ ಕೂಡ ಆಗಲ್ಲ. ಹಾಲು ಚೆನ್ನಾಗಿ ಕುದಿದಿದೆ. ಇವಾಗ ಸ್ಟವನ್ನು ಬಂದ್ ಮಾಡ್ತಾ ಇದ್ದೇನೆ. ಹೆಪ್ಪು ಹಾಕೋಕ್ಕಿಂತ ಮುಂಚೆ ಇನ್ನೊಂದು ಟಿಪ್ಸನ್ನು ನಾವು ಏನು ಫಾಲೋ ಮಾಡಬೇಕು ಅಂತಂದರೆ, ಹಾಲು ತಣ್ಣಗಾಗಬೇಕು. ತಣ್ಣಗೆ ಅಂತಂದರೆ ಪೂರ್ತಿ ತಣ್ಣಗಲ್ಲ, ಹಾಗೆಯೇ ತುಂಬ ಬಿಸಿಯಲ್ಲ, ಉಗುರು ಬೆಚ್ಚಾಗಿರುತ್ತಲ್ವ ಆ ಲೆವೆಲ್ಗೆ ಬರಬೇಕು, ಅಥವಾ ರೂಮ್ ಟೆಂಪ್ರೇಚರ್ ಅಂತ ಏನು ಹೇಳ್ತೀವಿ ಆ ಲೆವೆಲ್ಗೆ ಬರಬೇಕು. ತುಂಬ ಬಿಸಿಯಾಗಿರುವ ಹಾಲಿಗೆ ಹೆಪ್ಪು ಹಾಕಿದರೂ ಕೂಡ ಮೇಲ್ಗಡೆ ನೀರು ನಿಲ್ಲುತ್ತೆ, ಮತ್ತು ಬೇಗ ಮೊಸರು ಹುಳಿ ಆಗುತ್ತೆ. ಆದ್ದರಿಂದ ಇದನ್ನು ತಣ್ಣಗಾಗಲಿಕ್ಕೆ ಬಿಡ್ತಾ ಇದ್ದೇನೆ. ಇವಾಗ ನೋಡಿ, ತಣ್ಣಗಾಗಿದೆ. ಇದನ್ನ ನೀವು ಯಾವ ಥರ ಚೆಕ್ ಮಾಡೋದು ಅಂತಂದರೆ, ನೋಡಿ, ಕೈಗೆ ಹಾಕಿದಾಗ ನಿಮಗೆ ಸ್ವಲ್ಪ ಉಗುರು ಬೆಚ್ಚಗೆ ಅಂತ ಅನ್ನಿಸ್ಬೇಕು, ಮತ್ತು ಇದು ಹರಿದು ಹೋಗಬಾರ್ದು, ದಪ್ಪ ಸರಿಯಾಗಿದೆ ನೋಡಿ. ಹೆಪ್ಪು ಹಾಕೋಕ್ಕಿಂತ ಮುಂಚೆ ಇನ್ನೊಂದು ನಾನು ಇಂಪಾರ್ಟೆಂಟ್ ಟಿಪ್ಸನ್ನು ನಿಮ್ಮೆಲ್ಲರ ಜೊತೆ ಹೇಳಬೇಕು. ಅದೇನು ಅಂತಂದರೆ, ನಾವು ಯಾವ ಪಾತ್ರನ ಯೂಸ್ ಮಾಡ್ತೀವಿ ನೋಡಿ, ಅದು ಆದಷ್ಟು ಸಿರಮಿಕ್ ಅಥವಾ ವುಡ್ ಅಂದರೆ ಈ ಮರದ್ದು ಅಥವಾ ಮಣ್ಣಿಂದಾದರೆ ತುಂಬಾ ಒಳ್ಳೆಯದು. ಯಾಕಂತಂದರೆ ಮೊಸರು ತುಂಬ ಟೈಮ್ ತನಕ ತುಂಬಾ ಚೆನ್ನಾಗಿರುತ್ತೆ, ಹುಳಿ ಆಗಲ್ಲ, ಹಾಗೆಯೇ ದಪ್ಪನೂ ಇರುತ್ತೆ, ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಆದ್ದರಿಂದ ನಾರ್ಮಲಾಗಿ ಸ್ಟೀಲ್ ಪಾತ್ರೆಗಳಲ್ಲಿ ಹಾಕಿದ್ರೆ ಏನಾಗುತ್ತೆ ಅಂತಂದರೆ, ಇವಾಗಿನ ಸೆಕೆ ಟೈಮಲ್ಲಿ ಅದು ಹೀಟ್ ಜಾಸ್ತಿಯಾಗಿ ಬೇಗ ಹುಳಿ ಆಗುತ್ತೆ. ಆದ್ದರಿಂದ ಆದಷ್ಟು ಮಣ್ಣಿಂದು ಅಥವಾ ಸಿರಮಿಕ್ ಪಾತ್ರೆಯನ್ನು ಹೆಪ್ಪು ಹಾಕಲಿಕ್ಕೆ ಅಥವಾ ಈ ಮೊಸರು ಮಾಡಲಿಕ್ಕೆ ಯೂಸ್ ಮಾಡಿ. ನಾನೊಂದು ಮಣ್ಣಿಂದು ಬೌಲನ್ನು ತಗೊಂಡಿದ್ದೇನೆ. ಸಾರಿ, ಇದು ಮಣ್ಣಿದಲ್ಲ, ಇದು ಉಡ್ಡಿದು ಮರದು ಬೌಲನ್ನು ತಗೊಂಡಿದ್ದೇನೆ. ಇದಕ್ಕೆ ಈಗ ಬರೀ 1 ಟೇಬಲ್ ಸ್ಪೂನಷ್ಟು ಹೆಪ್ಪನ್ನು ಹಾಕಬೇಕು. ಹೆಪ್ಪು ಹಾಕುವಾಗ ನೆನ್ಪಿಟ್ಕೊಳ್ಳಿ, ಯಾವುದೇ ಕಾರಣಕ್ಕೆ ಹೆಪ್ಪಿದೆಯಲ್ವ, ಈ ಅಂದರೆ ಮೊಸರು ಅಂತ, ಹೆಪ್ಪು ಅಂತಂದರೆ ಬೇರೇನಲ್ಲ, ಮೊಸರೇ, ನಮ್ಮ ಮನೇಲಿ ಇರುವಂಥ ಮೊಸರನ್ನು, ಉಳಿದಿರೋ ಮೊಸರನ್ನು ನಾವು ಯೂಸ್ ಮಾಡ್ತೀವಿ. ಅದು ತುಂಬ ಹಳತಾಗಿರಬಾರ್ದು. ತುಂಬ ಹಳತಾಗಿದ್ರೂ ಮೊಸರು ಬೇಗ ಹುಳಿ ಆಗುತ್ತೆ. ಸ್ವಲ್ಪ ಫ್ರೆಶ್ ಆಗಿರೋದು ಅಂದರೆ ನೆನ್ನೆ ಮಾಡಿರುವಂಥ ಮೊಸರಿದು ಹೆಪ್ಪನ್ನು ಇವತ್ತು ನಾವು ಮತ್ತೆ ಮೊಸರು ಮಾಡಲಿಕ್ಕೆ ಯೂಸ್ ಮಾಡ್ಬೋದು. ಆ ಥರ ಮಾಡಬೇಕು ನೀವು, ಆಯಿತಾ? 1 ಸ್ಪೂನು ಹೆಪ್ಪು, 1 ಸ್ಪೂನು ಹಾಲು ಬಿಸಿ ಮಾಡಿದ್ವಲ್ಲ, ಆ ಹಾಲನ್ನು ಹಾಕಿಬಿಟ್ಟು ತುಂಬಾ ಚೆನ್ನಾಗಿದ್ದನ್ನ ಮಿಕ್ಸ್ ಮಾಡ್ಕೋಬೇಕು. ಫಸ್ಟ್ ನೋಡಿ, ಹೆಪ್ಪನ್ನು ನೀಟಾಗಿ ಹಾಲಿನ ಜೊತೆ ಕರಗಿಸ್ಬೇಕು.
ಇದನ್ನು ಎಷ್ಟು ನೀಟಾಗಿ ನೀವು ಮಿಕ್ಸ್ ಮಾಡಿ ರೆಡಿ ಮಾಡ್ತೀರೋ ಅಷ್ಟು ಚೆನ್ನಾಗಿ ನಮಗೆ ಮೊಸರು ರೆಡಿ ಆಗುತ್ತೆ. ನೋಡಿ ಈ ಥರ ಕ್ರೀಮ್ ಥರ ಆಗಬೇಕಿದು, ಅಲ್ಲಲ್ಲಿ ಗಂಟು ಗಂಟು ಥರ ಇರಬಾರ್ದು. ಹೀಗೆ ಇವಾಗ ಕುದಿಸಿ ಸ್ವಲ್ಪ ಉಗುರು ಬೆಚ್ಚಗೆ ತಣ್ಣಗೆ ಮಾಡಿರುವಂತಹ ಹಾಲನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಈಗ ಇದನ್ನ ನೀಟಾಗಿ ನೀವು ಬೀಟ್ ಮಾಡ್ಕೋಬೇಕು, ಅಂದರೆ ಮಿಕ್ಸ್ ಮಾಡ್ಕೋಬೇಕು. ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀರೋ ಅಷ್ಟು ಬೇಗ ಮೊಸರು ಆಗುತ್ತೆ, ಅಷ್ಟು ಚೆನ್ನಾಗಿ ಮೊಸರು ಬರುತ್ತೆ. ಈಗ ಒಂದು ಮುಚ್ಚಳನ ಮುಚ್ಚಿಟ್ಬಿಟ್ಟು ಬಿಸಿ ಇರುವಂತಹ ಜಾಗದಲ್ಲಿ ನಾರ್ಮಲ್ ರೂಮ್ ಟೆಂಪ್ರೇಚರಲ್ಲಿ ಇಟ್ಬಿಡಬೇಕು. ಇವಾಗಂತೂ ಸೆಕೆಗಾಲ, ನೀವು ಇದನ್ನ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಓವನ್ ಒಳಗಡೆಯಲ್ಲಿ ಇಡುವಂಥ ಅವಶ್ಯಕತೆ ಇಲ್ಲ. ನಾರ್ಮಲ್ ಆಗಿ ರೂಮ್ ಟೆಂಪ್ರೇಚರಲ್ಲಿ ಇಟ್ಟರೆ ಸಾಕು. ನೀವೊಂದು ಸಂಜೆ 4ರಿಂದ 5 ಗಂಟೆ ಒಳಗಡೆ ಈ ಕೆಲಸ ಮಾಡಬೇಕು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಸಾಯಂಕಾಲದ ಹೊತ್ತು ಅಂದರೆ ರಾತ್ರಿ ಮಲಗುವಾಗ ನಾರ್ಮಲಾಗಿ ಎಲ್ಲರೂ ಏನು ಮಾಡ್ತೀವಿ, ಹಾಲಿಗೆ ಮೊಸರು ಹಾಕಿ ಇಟ್ಬಿಡ್ತೀವಿ. ಬಟ್ ಆವಾಗ ಏನಾಗುತ್ತೆ ಅಂತಂದರೆ ಬೆಳಗ್ಗೆ ತನಕ 8ರಿಂದ 10 ಗಂಟೆ ತನಕ ಮೊಸರು ಆಗ್ತಾ ಇರುತ್ತೆ. ತುಂಬ ಹೊತ್ತು ಹಾಗೆಯೇ ನಾವು ರೂಮ್ ಟೆಂಪ್ರೇಚರಲ್ಲಿ ಇಟ್ಬಿಟ್ರೆ ಮೊಸರು ಹುಳಿ ಆಗುತ್ತೆ. ಆದ್ದರಿಂದ ನೀವು ಸಾಯಂಕಾಲ 5-6 ಗಂಟೆಗೆ ನೀವು ಹೆಪ್ಪಿಗೆ ಹಾಕಿಬಿಟ್ರೆ ಮಲಗೋ ಟೈಮಲ್ಲಿ ಮೊಸರು ಆಗಿರುತ್ತೆ. ಅದನ್ನ ತೆಗೆದು ಫ್ರಿಜ್ಜಲ್ಲಿಟ್ಟು ಮಲ್ಕೋಬೋದು, ಆವಾಗ ಹುಳಿ ಆಗಲ್ಲ. ನೋಡಿ, ಒಂದು 6 ಗಂಟೆ ಆಗಿದೆ. ಸಾಯಂಕಾಲ 5 ಗಂಟೆಗೆ ನಾನು ಹಾಲಿಗೆ ಹೆಪ್ಪನ್ನು ಹಾಕಿ ಇಟ್ಟಿದ್ದೇನೆ. ಇವಾಗೊಂದು 11 ಗಂಟೆ ಆಗಿದೆ. ನೀವು ತುಂಬ ಬೇಗ ಮಲಗೋರಾದರೆ ಒಂದು ಸ್ವಲ್ಪ ಬೇಗನೆ ಹೆಪ್ಪು ಹಾಕಿ ಇಡ್ಬೋದು. ನೋಡಿ, ಆಲ್ಮೋಸ್ಟ್ ಮೊಸರು ಆಗಿದೆ. ನೀವು ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ, ಮೇಲ್ಗಡೆ ನೀರು ಕೂಡ ನಿಂತಿಲ್ಲ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಮೊಸರು ಬಂದಿದೆ ಅಂತ. ಒಂದ್ಸರಿ ಈ ಹದಕ್ಕೆ ಇಷ್ಟು ಬಂದ ನಂತರ ನಾವೇನು ಮಾಡಬೇಕು ಅಂತಂದರೆ ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಡಬೇಕು. ಮೊಸರಾದ ನಂತರ ಕೂಡ ಇದೆಯಲ್ವ, ಹೊರಗಡೆನೇ ಇಟ್ಬಿಟ್ರೆ ಹುಳಿ ಆಗುತ್ತೆ ಮೊಸರು. ಅದೇ ರೀಸನ್ಗೆ ಹುಳಿ ಆಗುತ್ತೆ, ಯಾಕಂತಂದರೆ ಹೊರಗಡೆ ಬಿಸಿಲು ಟೆಂಪ್ರೇಚರ್ ಈಗ ಜಾಸ್ತಿ ಇದೆ. ಆದ್ದರಿಂದ ಹೊರಗಡೆನೇ ಇಟ್ಟರೆ ಅದು ಮೊಸರು ಇದೆಯಲ್ಲೋ ಹುಳಿ ಆಗೋದು ಜಾಸ್ತಿ. ಆದ್ದರಿಂದ ಇದನ್ನ ಮತ್ತೆ ಮುಚ್ಚಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡೋದ್ರಿಂದ ನಮಗೆ ತುಂಬ ಹೊತ್ತು ಅಂದರೆ ತುಂಬ ಟೈಮ್ವರೆಗೆ ಹುಳಿ ಆಗಲ್ಲ. ಮತ್ತು ಯಾವಾಗ ಬೇಕಾದರೂ 1 ಅಲ್ಲ 2 ದಿನ ಬೇಕಾದರೂ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡ್ಬೋದು, ಒಂದು ಚೂರು ಹುಳಿ ಆಗಲ್ಲ. ಮತ್ತು ಇದನ್ನ ಮುಚ್ಚಿಟ್ಟು ನಾನು ಫ್ರಿಜ್ಜಲ್ಲಿ ಇಡ್ತಾ ಇದ್ದೇನೆ. ನೋಡಿ, ನಾನು ನಿನ್ನೆ ಏನು ಮಾಡಿದ್ದೆ, ಒಂದು ಸ್ವಲ್ಪ ಹೊತ್ತು ನೈಟು ಅರ್ಧ ಗಂಟೆ ಫ್ರೀಝರಲ್ಲಿ ಇಟ್ಬಿಟ್ಟು ಅನಂತರ ನಾನು ತೆಗೆದು ನಾರ್ಮಲ್ ಟೆಂಪ್ರೇಚರಲ್ಲಿ ಇಟ್ಟಿದ್ದೆ. ಇದೊಂಥರ ಐಸ್ ಕ್ರೀಮ್ ಥರ ಆಗಿದೆ. ನಿಮಗೆ ತುಂಬ ಗಟ್ಟಿ ಬೇಕು ಮೊಸರು ಅಂತಂದರೆ ಒಂದು ಅರ್ಧ ಗಂಟೆ ಅಷ್ಟೊತ್ತು ಫ್ರೀಝರಲ್ಲಿ ಇಟ್ಬಿಟ್ಟು ಆಮೇಲೆ ತೆಗೆದು ನಾರ್ಮಲ್ ಟೆಂಪ್ರೇಚರ್ ಫ್ರಿಜ್ಜಲ್ಲಿ ಇಟ್ಬಿಡಿ. ನೋಡಿ, ಲಿಟ್ರಲ್ ಇದೆಯಲ್ವಾ, ಐಸ್ ಕ್ರೀಮ್ ಇರುತ್ತಲ್ವಾ, ನೋಡಿ ಐಸ್ ಕ್ರೀಮ್ ಥರನೇ ಆಗಿದೆ. ಇದು ಬೆಳಿಗ್ಗೆ ನಾನು ಚೆಕ್ ಮಾಡ್ತಾ ಇದ್ದೇನೆ. ನೋಡಿ, ಒಂಚೂರು ನೀರು ನಿಂತಿಲ್ಲ, ಯಾವ ಥರ ಮೊಸರು ರೆಡಿ ಆಗಿದೆ ನೋಡಿ. ನೋಡ್ತಾ ಇದ್ರಲ್ವಾ, ಇದು ಪರ್ಫೆಕ್ಟ್ ಮೆಥಡ್. ನಾನು ಹೇಳಿರುವಂಥ ಈ ಎಲ್ಲ ಟಿಪ್ಸನ್ನು ನೀವು ಫಾಲೋ ಮಾಡಿದರೆ ಐಸ್ ಕ್ರೀಮ್ ಥರ ಮೊಸರನ್ನು ಸೆಕೆ ಟೈಮಲ್ಲಿ ಕೂಡ ಮಾಡ್ಕೊಂಡು ತಿನ್ಬೋದು. ಒಂಚೂರು ನೀರು ನಿಲ್ಲಲ್ಲ, ಒಂಚೂರು ಹುಳಿ ಆಗಲ್ಲ. ಇಷ್ಟೇ ನೋಡಿ, ಪರ್ಫೆಕ್ಟ್ ಆಗಿರುವಂಥ ಐಸ್ ಕ್ರೀಮ್ ಥರದ ಮೊಸರನ್ನು ಸೆಕೆ ಟೈಮಲ್ಲೂ ಮಾಡುವಂಥ ಎಲ್ಲ ಸೀಕ್ರೆಟ್ ಟಿಪ್ಸನ್ನು ಹೇಳಿದ್ದೇನೆ. ಈ ವಿಡಿಯೋ ಇಷ್ಟ ಆದರೆ ನೀವು ಮಾತ್ರ ನೋಡೋದಲ್ಲ, ಬೇರೆಯವರಿಗೆ ಕೂಡ ಶೇರ್ ಮಾಡಿ. ನಾನು ಈ ಪ್ರಯತ್ನನ ಇದೇ ಥರ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ.